ಅಲ್ಲಿಯ ಸರ್ಕಲ್ ಇದು ಸಬ್ ಇನ್ಸ್ಪೆಕ್ಟರ್ ಸೌಮ್ಯ ಅಲ್ಲಿ ಧ್ವಜವನ್ನು ತೆಗಿಬೇಕಂತ ಹೇಳ್ತಾರೆ. ದೇವಸ್ಥಾನದಲ್ಲಿರುವಂಥ ಭಗವದ್ ಧ್ವಜವನ್ನು ತೆಗಿಬೇಕು ಅಂತ ಹೇಳ್ತಾರೆ. ಏನಿದು ಗೋರಿ ಮಹಮ್ಮದನ ಕಾಲವ, ಟಿಪ್ಪು ಸುಲ್ತಾನ್ನ ಕಾಲವ? ಒಬ್ಬರು ಪೊಲೀಸ್ ಅಧಿಕಾರಿ, ಸ್ಥಳೀಯ ಪೊಲೀಸ್ ಅಧಿಕಾರಿ ಧ್ವಜ ತೆಗಿಬೇಕಂತ ಹೇಳ್ತಾರಲ್ಲ. 1000 ಧ್ವಜಗಳನ್ನು ಹಾಕ್ತೇವೆ ಒಂದು ವಾರದೊಳಗೆ, 1000 ಧ್ವಜಗಳನ್ನು ಹಾಕ್ತೇವೆ. ತಾಕತ್ತಿದ್ರೆ ಅವರು ತೆಗಿಸ್ಬೇಕು. ಏನು ಮಕ್ಕಳಾಟ ಅಂತ ಯೋಚನೆ ಮಾಡಿದರೆ ಹಿಂದೂ ಸಮಾಜಕ್ಕೆ ತುಳಿಬಹುದು. ಫುಟ್ಬಾಲ್ ಅಂತ ಅನಿಸಿದ್ರೆ ನೆನಪಿಟ್ಟುಕೊಳ್ಳಿ, ಹಿಂದೂ ಸಮಾಜ ಫುಟ್ಬಾಲ್ ಅಲ್ಲ. ಹಿಂದೂ ಸಮಾಜ ಕಲ್ಲುಗುಂಡು, ನೆನಪಿಟ್ಟುಕೊಳ್ಳಿ. ಕಾಲು ಮುರಿತೇವೆ ನಿಮ್ಮದು. ನಿಮ್ಮ ಕರ್ತವ್ಯ ಮಾಡಿ, ನಿಮ್ಮ ಕೆಲಸ ಮಾಡಿ. ಕ್ಷೇತ್ರದ ಪಾವಿತ್ರ್ಯತೆ ಧಕ್ಕೆ ಮಾಡುವವರನ್ನು ಪತ್ತೆ ಹಚ್ಚಿ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ತಗೊಳ್ಳಿ. ಅಲ್ಲಿ ಪೊಲೀಸ್ ಔಟ್ಪೋಸ್ಟ್ ಮಾಡಿ ಅಹಿತಕರ ಘಟನೆ ನಡೆದಾಗ ಎಚ್ಚರ ವಹಿಸಿ. ಗಣಿಗಾರಿಕೆ ಆಗದ ಹಾಗೆ ಜಿಲ್ಲಾಧಿಕಾರಿ ಅವರಲ್ಲಿ ಎಚ್ಚರ ವಹಿಸಿ.